ಕರಾವಳಿ ಜಿಲ್ಲೆಗಳಲ್ಲಿ ಪ್ರವಾಸದಲ್ಲಿರುವ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ತುಳುನಾಡಿನ ಎಲ್ಲಾ ಜನತೆಯ ಪರವಾಗಿ ತುಳುವಿನಲ್ಲಿ ಸ್ವಾಗತ ಕೋರಿದ್ದಾರೆ. ಜೊತೆಗೆ ತುಳುವನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸುವಂತೆ ಸಿಎಂ ಬೊಮ್ಮಾಯಿ ಹಾಗೂ ಸಚಿವ ಸುನಿಲ್ ಕುಮಾರ್ ಅವರ ಬಳಿ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ, ಸಚಿವ ಎಸ್ ಅಂಗಾರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಭಿನಂದನೆಯಿಂದ ಸ್ವಾಗತ ಅಂತ ಈ ಸಂದರ್ಭಗಳು ಬೆಳ್ತಂಗಡಿ ಜನತೆ ತುಳುನಾಡದ ತುಳುವಿನ ಪರವಾದ ಮಲ್ಪನೆ ಬಾರಿ ಸಂತೋಷ ಪಡೆಯುವುದಿಲ್ಲ. ಅಂಚನೆ ಸಚಿವರಾದ ಬರ್ತನ ಚಿಂತನ ಮೋಕೆದ ದೊಡ್ಡ ಹಿರಿಯ ಚಿಂತನ ಅಂಗಾರೇಗ್ಲ ಶ್ರೀನಿವಾಸ ಪೂಜಾರೇಗ್ಲ ಆತ್ಮೀಯವಾದ ಚಿಂತನ ಮೋಕೆದ ಸೊಂದೆಲು ಅಂಚನೆ ಜಕ್ಕಟಿ ಜವನೇರಾದ ದೊಡ್ಡ ಸಚಿವರಾದ ಚಿಂತನ ಸುನಿಲ್ ಅಣ್ಣಗ್ಲ ಸುಧಾಕರ್ ಅಣ್ಣಗ್ಲ ಈ ಸಂದರ್ಭದಲ್ಲಿ ತುಳುನಾಡದ ಜನತೆಯ ಪರವಾದ ಶುರುಗ್ಯಾನೆ ಮೋಕೆದ ಸೊಮ್ಮೆಲನ ಸ್ವಾಗತ ಮತ್ತೊಂದು ಈ ಸಂದರ್ಭಗಳು ತುಳುನು 18ನೇ ಪರಿಚಯದಲ್ಲಿ ಸೇರಿಸೋಣ ಕಂಪನ ಚಿತ್ತ ಕೋರಿಕೆನೇ ಎಮ್ಮನೆ ಪರಿಚಯದಾಗ ಸೇರಿಸೋಣ ಕಂಪನ ಚಿತ್ತ ಕೋರಿಕೆಯನ್ನು ಸುರುತ್ತಾದ ನಮ್ಮ ಮುಖ್ಯಮಂತ್ರಿಗಳ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರೇನ ಚಿತ್ರ ಸುನೀಲ್ ಕುಮಾರ್ ಅವರ ಸ್ವರೂಪ ಪಡೆಯುವ ಬಾರಿ ಸಂತೋಷ ಪಡೆಯುತ್ತದೆ. ಸರ್, ಈಗ ಕೋವಿಡ್ಗೆ ಸಂಬಂಧಪಟ್ಟಂತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಡಳಿತದಿಂದ ಕಳೆದ 2ನೇ ಅಲೆಯ ಸಂದರ್ಭದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಗಳು ನಡೆದಿದೆ. ಆ ಕಾರಣಕ್ಕೋಸ್ಕರ ನಿಮ್ಮ ಮುಂದೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ನೀವೇನು ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಎನ್ನುವಂಥದ್ದನ್ನು ಹೇಳಿದ್ವಿ. ಪ್ರಾಯಶಃ ಆ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಮಾಡಿದ್ರೆ 2ನೇ ಅಲೆಯನ್ನು ಸ್ಪ್ರೆಡ್ ಆಗುವಂಥದ್ದು ಏನು ಇದೆ ಅದನ್ನು ತಡೆಗಟ್ಟಲಿಕ್ಕೆ 100% ಸಾಧ್ಯ ಇದೆ ಅನ್ನುವಂಥದ್ದು ಸಹ ನಮ್ಮ ಭಾವನೆ. ಯಾಕಂತ ಹೇಳಿದ್ರೆ ಈಗಾಗಲೇ ಬೆಳ್ತಂಗಡಿಯಲ್ಲಿ ಕೋವಿಡ್ ನ ಪಾಸಿಟಿವ್ ರೇಟ್ ಜಾಸ್ತಿ ಇರುವಂತದ್ದು ಸಹ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶ ಹಳ್ಳಿಯಲ್ಲಿ ಇರ್ತಕ್ಕಂಥ ಬಂಧುಗಳಿಗೆ ಅದರ ತೀವ್ರತೆಯ ಪ್ರಮಾಣ ಅರಿವಿಲ್ಲದಂತಹ ಕಾರಣಕ್ಕೋಸ್ಕರ ಅವರು ಈ ರೀತಿ ಸುತ್ತ ಹಳ್ಳಿಯ ಮನೆಗಳಿಗೆ ತಿರುಗಾಟ ಅಥವಾ ಇನ್ನ ಅವರ ಕೆಲಸದ ಜಾಗಗಳಲ್ಲಿ ಓಡಾಟ ಮಾಡ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಇರೋದ್ರಿಂದ ಈ ಕಂಟೋನ್ಮೆಂಟ್ ಝೋನ್ ಮಾಡುವಂತ ಮೂಲಕ ಅದನ್ನು ಇನ್ನಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೀವು ಹೇಳಿರುವಂತಹ ಮಾಹಿತಿಯ ಪ್ರಕಾರ ಇನ್ನಷ್ಟು ನಮ್ಮ ಜಿಲ್ಲೆಯಲ್ಲಿ